ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷಾ ತುಷಾರ್ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಒಂದು ಶಾಪಿಂಗ್ ಹಾಲ್ ಬ್ಲಾಗ್ ಅನ್ನ ಮಾಡ್ತಾ ಇದ್ದೇನೆ. ಸೊ ಶಾಪಿಂಗ್ ಮಾಡೋದು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇರೋದಿಲ್ಲ ಹೇಳಿ. ಅದ್ರಲ್ಲೂ ಇಷ್ಟೊಂದು ಡಿಸ್ಕೌಂಟ್ ಸಿಗ್ತಾ ಇದೆ ಅಂದ್ರೆ ಇನ್ನೂ ಖುಷಿಯಾಗಿ ಶಾಪಿಂಗ್ ಮಾಡ್ತೇವೆ ಅಲ್ವಾ. ಸೊ ನಾನಿವತ್ತು ಏನೇನ್ ತಕೊಂಡೆ, ನನ್ಗೆ ಎಷ್ಟು ಡಿಸ್ಕೌಂಟ್ ಸಿಕ್ತು, ಪ್ರತಿಯೊಂದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೇನೆ. ಸೊ ಅದಕ್ಕಿಂತ ಮೊದಲು ಯಾರಿಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೈಕಾ ಹಾಗೆ purple.com ಅಲ್ಲಿ ತುಂಬಾನೇ ಒಂದು ಒಳ್ಳೆ ಸೇಲ್ ನಡೀತಾ ಇದೆ. ನಾನಂತೂ ಯಾವಾಗ್ಲೂ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರ್ತೇನೆ ಯಾವಾಗ ಸೇಲ್ ಬರುತ್ತೆ, ಹಾಗೆ ಯಾವ ಪ್ರಾಡಕ್ಟ್ ಎಷ್ಟು ರೇಟ್ ಅಲ್ಲಿ ಸಿಗ್ತಾ ಇದೆ ಅಂತ. ಸೊ ನನ್ಗೆ ಯಾವ್ದಾದ್ರು ಪ್ರಾಡಕ್ಟ್ ಬೇಕಿದ್ರೆ, ಸೊ ಅದು ಒಂದು ಒಳ್ಳೆ ರೇಟ್ ಅಲ್ಲಿ ಸಿಕ್ಕಿದ್ರೆ ನಾನು ಪರ್ಚೇಸ್ ಮಾಡ್ತೇನೆ. ಸೊ ನಾನು ಈ ಸಲ ನೈಕಾ ಹಾಗೆ purple.com ಎರಡರಲ್ಲೂ ನಾನು ಕೆಲವೊಂದು ವಸ್ತುಗಳನ್ನ ತರಿಸಿದ್ದೇನೆ. ಸೊ ಮೊದಲಿಗೆ ನಾನು ನಿಮ್ಗೆ purple.com ಅಲ್ಲಿ ಏನೇನ್ ತಕೊಂಡೆ ಅಂತ ತೋರಿಸ್ತಾ ಇದ್ದೇನೆ. ಸೊ ಮೊದಲಿಗೆ ಪ್ಯಾಕೇಜಿಂಗ್ ಬಗ್ಗೆ ನೋಡೋದಾದ್ರೆ ನೋಡಿ, ಈ ತರ ಬಾಕ್ಸ್ ಅಲ್ಲಿ ಬರುತ್ತೆ. ತುಂಬಾನೇ ಒಂದು ಒಳ್ಳೆ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿ ಕಳಿಸ್ತಾರೆ. ಇದರಿಂದ ಯಾವುದೇ ಪ್ರಾಡಕ್ಟ್ ಕೂಡ ಹಾಳಾಗೋದಿಲ್ಲ. ಸೊ ನಾನ್ ತುಂಬಾನೇ ಸಲ purple.com ಅಲ್ಲಿ ಪರ್ಚೇಸ್ ಮಾಡಿದ್ದೇನೆ. ನನಗೆ ಯಾವಾಗ್ಲೂ ಕೂಡ ಈ ತರ ಬಾಕ್ಸ್ ಓಪನ್ ಆಗಿ ಬರೋದು ಅಥವಾ ನಾನು ಆರ್ಡರ್ ಮಾಡಿದ ಪ್ರಾಡಕ್ಟ್ ಗಿಂತ ಬೇರೆ ಯಾವುದೋ ಒಂದು ಪ್ರಾಡಕ್ಟ್ ಬರೋದು, ಆತರ ಯಾವುದೇ ಕೂಡ ಪ್ರಾಬ್ಲಮ್ ಆಗ್ಲಿಲ್ಲ. ಸೊ ಈ ಪಾರ್ಸೆಲ್ ನನಗೆ ನಿನ್ನೆಷ್ಟೇ ರಿಸೀವ್ ಆಗಿದೆ. ನಾನು ಓಪನ್ ಕೂಡ ಮಾಡಲಿಲ್ಲ, ನನಗೆ ವ್ಲಾಗ್ ಮಾಡಬೇಕು ಅಂತ. ಸೊ ನಿಮ್ಮ ಎದುರುಗಡೆನೆ ನಾನು ಓಪನ್ ಮಾಡ್ತಾ ಇದ್ದೇನೆ. ಸೊ ನಿಮ್ಗೂ ಗೊತ್ತಾಗುತ್ತೆ ಒಳಗಡೆ ಕೂಡ ಹೇಗೆ ಅವರು ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ ಅಂತ. ನೋಡಿ, ಈ ತರ ಬಬಲ್ ರ್ಯಾಪ್ ಅಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಅನ್ನು ಕೂಡ ಅವರು ರ್ಯಾಪ್ ಮಾಡಿ ತುಂಬಾನೇ ಸೇಫ್ ಆಗಿ ಕಳಿಸ್ತಾರೆ. ಸೊ ಇವಾಗ ನಾನು ನಿಮ್ಗೆ ಒಂದೊಂದು ಓಪನ್ ಮಾಡಿ ತೋರಿಸ್ತೇನೆ. ಸೊ ಇದಂತೂ ನೀವು ಎಲ್ಲರೂ ನೋಡಿರ್ತೀರಾ ಅಲ್ವಾ. ಸೊ ತುಂಬಾ ಜನರಿಗೆ ಅಭ್ಯಾಸ ಇದೆ ಅಂತ ನಾನು ಕೂಡ ಅನ್ಕೊಳ್ತೇನೆ. ನಾನು ಕೂಡ ಇದನ್ನ ಈ ತರ ಬಬಲ್ ರ್ಯಾಪ್ ಎಲ್ಲಾದ್ರೂ ಸಿಕ್ಕಿದ್ರೆ ಈ ತರ ಮಾಡ್ತಾ ಇರ್ತೇನೆ, ಟಿಕ್ 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 ಅಂತ. ತುಂಬಾನೇ ಖುಷಿ ಆಗುತ್ತೆ, ಒಂಥರ ಸ್ಟ್ರೆಸ್ ಬಸ್ಟರ್ ಅಂತಾನೆ ಹೇಳ್ಬೋದು ಇದನ್ನ. ಅದೇನೋ ಒಂಥರ ಅದನ್ನ ನೋಡಿದ ಕೂಡಲೇ ಹೀಗೆ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಮೊದಲಿಗೆ ನಾನು ಫೇಸಸ್ ಕ್ಯಾನಡಾ ಅವರ ಕಾಜಲ್ ಅನ್ನ ತರಿಸಿದ್ದೇನೆ. ಮ್ಯಾಗ್ನೆಟ್ ಐಸ್ ಕಾಜಲ್ 24 hour ಸ್ಟೇ ಅಂತ ಕೊಟ್ಟಿದ್ದಾರೆ ಇದರಲ್ಲಿ. ಹಾಗೆ ಸ್ಮಜ್ ಪ್ರೂಫ್ ಇದೆ, ವಾಟರ್ ಪ್ರೂಫ್ ಇದೆ, ಡೀಪ್ ಬ್ಲಾಕ್ ಫಿನಿಶ್ ಇದೆ, ಹಾಗೆ ಫೇಡ್ ಪ್ರೂಫ್, ವಿಟಮಿನ್ ಇ ಎನ್ರಿಚ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಹೇಗೆ ಇದೆ, ಇದರ ಕಲರ್ ಯಾವ ರೀತಿ ಇದೆ, ಎಷ್ಟು ಡೀಪ್ ಆಗಿದೆ ಅಂತ ನಾನು ನಿಮ್ಗೆ ನನ್ನ ಮುಂದಿನ ವ್ಲಾಗ್ ಗಳಲ್ಲಿ ಯಾವಾಗಲೂ ಮೇಕಪ್ ವ್ಲಾಗ್ ಅನ್ನ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಇದರ ರಿವ್ಯೂ ಅನ್ನು ನಿಮ್ಗೆ ಕೊಡ್ತೇನೆ. ಸೊ ಹಾಗೆ ಇದರ MRP ಬಂದು 179 rupees, ಬಟ್ ನನಗೆ ಆಫರ್ ಆಗಿ ಇದು 134 rupees ಗೆ ಸಿಕ್ಕಿದ್ದು. ಸೊ ಹಾಗೆ ನಾನು ಫೇಸಸ್ ಕ್ಯಾನಡಾ ಅವರದ್ದು ಮೇಕಪ್ ಫಿಕ್ಸರ್ ಕೂಡ ತರಿಸಿದ್ದೇನೆ. ನೋಡಿ, ಈ ತರ ಬಬಲ್ ರ್ಯಾಪ್ ಅಲ್ಲಿ ರ್ಯಾಪ್ ಮಾಡಿ ಕಳಿಸಿದ್ದಾರೆ. ಇದು ಫೇಸಸ್ ಕ್ಯಾನಡಾ ಅಲ್ಟಿಮೇಟ್ ಪ್ರೋ ಮೇಕಪ್ ಫಿಕ್ಸರ್. ನನಗೊಂದು ಮೇಕಪ್ ಫಿಕ್ಸರ್ ಬೇಕಾಗಿತ್ತು. ನಾನು ಕೂಡ ಇದನ್ನ ಒಳ್ಳೆ ರಿವ್ಯೂ ನೋಡಿನೇ ತರಿಸಿದ್ದು. ಟ್ರೈ ಮಾಡಿ ನಿಮ್ಗೆ ಹೇಳ್ತೇನೆ ನಾನು ಇದು ಹೇಗಿದೆ ಅಂತ. ಪ್ಯಾಕೇಜಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ ನೋಡ್ಲಿಕ್ಕೆ. ಇದರ ಕ್ವಾಂಟಿಟಿ ಬಂದು 100 ml. ಹಾಗೆ ಇದರ MRP 649 rupees, ಬಟ್ ನನಗೆ ಇದು ಸೇಲ್ ಆಗಿ 487 rupees ಗೆ ಸಿಕ್ಕಿದ್ದು. ಸೊ ಫೇಸಸ್ ಕ್ಯಾನಡಾ ಅವರದ್ದು ಮೊನ್ನೆ ನಾನು ತಗೊಳ್ಳುವಾಗ ಆಫರ್ ಇದ್ದಿತ್ತು. ಸೊ ಒಂದು ತಕೊಂಡ್ರೆ 15% ಆಫ್, ಹಾಗೆ 2 ತಕೊಂಡ್ರೆ 25% ಆಫ್ ಅಂತ. ಸೊ ನಾನು ಇದು ಮತ್ತೆ ಕಾಜಲ್ ಅನ್ನ ತಕೊಂಡೆ. ಸೊ ನನಗೂ ಎರಡಕ್ಕೂ ಕೂಡ ಈಚ್ 25% ಆಫರ್ ಸಿಕ್ಕಿದ್ದು. ಹಾಕಿದ ನಂತರ ಸ್ವಲ್ಪ ಫೇಸ್ ವೆಟ್ ಆಗಿದೆ ಅಂತ ಎಣಿಸಬಹುದು, ಬಟ್ ಇಟ್ಸ್ ಓಕೆ, ಅದು ತನ್ನಷ್ಟಕ್ಕೆ ಮತ್ತೆ ಸೆಟ್ ಆಗ್ತದೆ ಫೇಸ್ ಮೇಲೆ. ಹಾಗೆ ಇದರ ಫ್ರೇಗ್ರೆನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ನಾವು ಮೇಕಪ್ ಆದ ನಂತರ ಮೇಕಪ್ ಫಿಕ್ಸರ್ ಯೂಸ್ ಮಾಡೋದ್ರಿಂದ ಮೇಕಪ್ ಮೆಲ್ಟ್ ಆಗೋದಿಲ್ಲ. ಅದೇ ರೀತಿ ನಮ್ಮ ಸ್ಕಿನ್ ಅನ್ನು ಕೂಡ ಇದು ಹೈಡ್ರೇಟೆಡ್ ಆಗಿ ಇಡುತ್ತೆ. ಹಾಗೆ ಇನ್ನೊಂದು ಏನ್ ಗೊತ್ತಾ, ಫೇಸಸ್ ಅವರದ್ದು ಯಾವ್ದಾದ್ರು 2 ಪ್ರಾಡಕ್ಟ್ ತಕೊಂಡ್ರೆ ಅಥವಾ 599 ಮೇಲೆ ಏನಾದ್ರು ನಾವು ಪರ್ಚೇಸ್ ಮಾಡಿದ್ರೆ, ಸೊ ಅವರದ್ದು ಒಂದು ಫ್ರೀ ಗಿಫ್ಟ್ಸ್ ಅಂತ ಇತ್ತು ಮೊನ್ನೆ ಆಫರ್ ಅಲ್ಲಿ. ಸೊ ನನ್ಗೆ ಅವರು ಈ ಕಾಜಲ್ ಅನ್ನ ಕೊಟ್ಟು ಕಳಿಸಿದ್ದಾರೆ. ಸೊ ನಾವು ಎಷ್ಟೇ ಹಣ ಕೊಟ್ಟು ಎಷ್ಟೇ ಕಾಸ್ಟ್ಲಿ ಪ್ರಾಡಕ್ಟ್ ತಕೊಂಡ್ರು ಕೂಡ ನಮ್ಗೆ ಅದ್ರೊಟ್ಟಿಗೆ ಏನಾದ್ರೂ ಒಂದು ಫ್ರೀ ಆಗಿ ಸಿಕ್ಕಿದ್ರೆ ಅದು ಜಾಸ್ತಿ ತುಂಬಾನೇ ನಮ್ಗೆ ಖುಷಿ ಆಗುತ್ತೆ ಅಲ್ವಾ. ಸೊ ಈ ಕಾಜಲ್ ಬಂದು ಪರ್ಷಿಯನ್ ಬ್ಲೂ ಕಲರ್ ಅಲ್ಲಿ ಇದೆ. ಇದು ಕೂಡ ಅಷ್ಟೇ ಸ್ಮಜ್ ಪ್ರೂಫ್ ಹಾಗೆ ವಾಟರ್ ಪ್ರೂಫ್. ಇದನ್ನ ನಾನು ಇವಾಗ್ಲೇ ನಿಮ್ಗೆ ಓಪನ್ ಮಾಡಿ ತೋರಿಸ್ತೇನೆ. ತುಂಬಾನೇ ಒಂದು ಬ್ಯೂಟಿಫುಲ್ ಬ್ಲೂ ಕಲರ್ ಅಲ್ಲಿ ಇದೆ. ನಮ್ಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಅದನ್ನ ನೋಡಿ. ಹಾಗೆ ನಾನು 2 ಗುಡ್ ವೈಟ್ಸ್ ಇದು ಶೀಟ್ ಮಾಸ್ಕ್ ಅನ್ನ ತಗೊಂಡಿದ್ದೇನೆ. ಒಂದು ಲೆಮನ್ ಬ್ರೈಟ್ನಿಂಗ್ ಶೀಟ್ ಮಾಸ್ಕ್, ಹಾಗೆ ಇನ್ನೊಂದು ಅವಕಾಡೋ ಮಾಯಿಶ್ಚರೈಸಿಂಗ್ ಶೀಟ್ ಮಾಸ್ಕ್. ನಿಮ್ಗೆ ಏನಾದ್ರೂ ಸಡನ್ ಆಗಿ ಏನಾದ್ರೂ ಫಂಕ್ಷನಿಗೆ ಹೋಗ್ಲಿಕ್ಕೆ ಬಂತು, ನಿಮ್ಗೆ ಫೇಶಿಯಲ್ ಮಾಡ್ಕೊಳ್ಳಿಕ್ಕೆ ಟೈಮ್ ಇಲ್ಲ, ಮುಖ ಟ್ಯಾನ್ ಆಗಿದೆ ಅಥವಾ ಮುಖ ತುಂಬಾನೇ ಡ್ರೈ ಅಂತ ನಿಮ್ಗೆ ಅನಿಸ್ತಾ ಇದೆ, ಹಾಗೇನಾದ್ರೂ ಇದ್ರೆ ನೀವು ಈ ಶೀಟ್ ಮಾಸ್ಕ್ ಅನ್ನ ಯೂಸ್ ಮಾಡಬಹುದು. ಇದರಲ್ಲಿ ನಿಮ್ಗೆ ತುಂಬಾನೇ ವೆರೈಟೀಸ್ ಬರ್ತದೆ. ಹಾಗೆ ಈ ಲೆಮನ್ ಶೀಟ್ ಮಾಸ್ಕ್ ನಿಮ್ಮ ಸ್ಕಿನ್ ಅಲ್ಲಿರುವ ಆಕ್ನೆ ಪಿಂಪಲ್ಸ್ ಅನ್ನು ಕೂಡ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಯಾರದಾದ್ರೂ ಆಯಿಲಿ ಸ್ಕಿನ್ ಇದ್ರೆ ಇದು ಅವರಿಗೆ ತುಂಬಾನೇ ಒಂದು ಒಳ್ಳೆ ಶೀಟ್ ಮಾಸ್ಕ್ ಅಂತಾನೆ ನಾನು ಹೇಳ್ತೇನೆ. ಹಾಗೆ ಅವಕಾಡೋ ಕೂಡ ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ಇದು ನಿಮ್ಮ ಸ್ಕಿನ್ ಅನ್ನ ತುಂಬಾನೇ ಚೆನ್ನಾಗಿ
ಮಾಯಿಶ್ಚರೈಸ್ ಮಾಡುತ್ತೆ. ಹಾಗೆ ನಿಮ್ಮ ಮುಖದ ಮೇಲೆ ರಿಂಕಲ್ಸ್ ಇದ್ರೆ ಅದನ್ನೆಲ್ಲ ಕಡಿಮೆ ಮಾಡ್ಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಇದರ MRP ಬಂದು 99 rupees ಈಚ್. ಇದ್ರದ್ದು ಸೇಲ್ ಅಲ್ಲಿ 10% ಆಫರ್ ಇದ್ದಿದ್ದು, ಬಟ್ ನಮ್ದು ಟೋಟಲ್ ಅಮೌಂಟ್ 1000 ಅಥವಾ 1200 ಏನೋ ಆದ್ರೆ ಕೆಲವೊಂದು ಪ್ರಾಡಕ್ಟ್ಸ್ ಮೇಲೆ ಅವರು 30% ಆಫರ್ ಅನ್ನ ಕೊಡ್ತಿದ್ರು. ಸೊ ಅದರಲ್ಲಿ ಗುಡ್ ವೈಬ್ಸ್ ಕೂಡ ಇದ್ದಿತ್ತು. ಸೊ ನನ್ಗೆ ಇದಕ್ಕೆ 30% ಆಗಿ ನಂಗೆ 69 rupeesಗೆ ಸಿಕ್ಕಿತ್ತು. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಲೋಟಸ್ ಅವರದ್ದು ಫ್ರೆಶ್ ಆಪ್ರಿಕಾಟ್ ಸ್ಕ್ರಬ್. ನಾನು ಇಷ್ಟವರೆಗೆ ಎವರ್ ಯೂತ್ ಅವರದ್ದು ವಾಲ್ನಟ್ ಸ್ಕ್ರಬ್ ಅನ್ನೇ ಯೂಸ್ ಮಾಡ್ತಿದ್ದೆ, ಬಟ್ ಸ್ವಲ್ಪ ಏನಾದ್ರು ಚೇಂಜ್ ಮಾಡಿ ನೋಡುವ, ಇನ್ಯಾವುದಾದ್ರೂ ಬೇರೆ ಪ್ರಾಡಕ್ಟ್ ಟ್ರೈ ಮಾಡಿ ನೋಡುವ, ನಿಮ್ಗೂ ಕೂಡ ನಾನು ಅದರ ರಿವ್ಯೂ ಕೊಡ್ಬೋದು ಅಂತ ಈ ಸಲ ತುಂಬಾನೇ ಒಂದು ಸರ್ಚ್ ಮಾಡಿ ಯಾವ್ದು ಒಳ್ಳೆ ಸ್ಕ್ರಬ್ ಅಂತ ನೋಡಿ ಅದರಲ್ಲಿ ಇದೊಂದು ಕೂಡ ಇದ್ದಿದ್ದು. ತುಂಬಾನೇ ಒಳ್ಳೆ ಒಂದು ರಿವ್ಯೂ ಇದ್ದಿದ್ದು ಇದಕ್ಕೆ. ಸೊ ಅದಕ್ಕೋಸ್ಕರ ನಾನು ತರಿಸಿದೆ. ಇದನ್ನ ನಾನು ಸ್ವಲ್ಪ ದಿನ ಯೂಸ್ ಮಾಡಿ ಇದು ಹೇಗಿದೆ ಏನು ಅಂತ ನಾನು ನಿಮ್ಗೆ ಒಂದು ವಿಡಿಯೋ ಮಾಡಿ ಅದರ ರಿವ್ಯೂ ಅನ್ನ ಹೇಳ್ತೇನೆ. ಇದರ MRP ಬಂದು 95 rupees, ಬಟ್ ಇದು ಸೇಲ್ ಅಲ್ಲಿ ನನಗೆ 76 rupeesಗೆ ಸಿಕ್ಕಿದ್ದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ಟೇಕ್ ವರ್ಕಿ ಅವರದ್ದು ಪ್ರೈಮರ್. ಸೊ ಇದಕ್ಕೂ ಕೂಡ ಅಷ್ಟೇ ತುಂಬಾನೇ ಒಂದು ಒಳ್ಳೆ ರಿವ್ಯೂಸ್ ಅನ್ನ ಕೊಟ್ಟಿದ್ರು. ಸೊ ನೀವು ಫೌಂಡೇಶನ್ ಅಪ್ಲೈ ಮಾಡೋಕ್ಕಿಂತ ಮೊದಲು ಪ್ರೈಮರ್ ಅನ್ನ ಯೂಸ್ ಮಾಡಿದ್ರೆ ನಿಮ್ಮ ಮೇಕಪ್ ಒಂಥರ ಫ್ಲಾಲೆಸ್ ಆಗಿ ತುಂಬಾನೇ ಕ್ಲೀನ್ ಆಗಿ ನೀಟ್ ಆಗಿ ತೋರ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇದರ MRP ಬಂದು 449 rupees, ಬಟ್ ಇದು ನನಗೆ ಡಿಸ್ಕೌಂಟ್ ಆಗಿ 314 rupeesಗೆ ಸಿಕ್ಕಿತ್ತು. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಆಲ್ಸ್ ಗುಡ್ನೆಸ್ ಅವರದ್ದು ಪೊಮೊಗ್ರಾನೇಟ್ ಹೈಡ್ರೇಟಿಂಗ್ ಫೇಸ್ ಸ್ಕ್ರಬ್. ಸೊ ಇದು 29 ಗ್ರಾಮ್. ಹಾಗೆ ಇದರ MRP ಬಂದು 99 rupees, ಬಟ್ ಇದಕ್ಕೂ ಕೂಡ ನನಗೆ 30% ಆಫ್ ಸಿಕ್ಕಿದೆ. 30% ಆಫ್ ಆಗಿ ನನಗೆ 69 rupees ಆಗಿದೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಡರ್ಮ್ ಡಾಕ್ ಅವರದ್ದು ಆಂಟಿ ಅಕ್ನೆ ಫೇಶಿಯಲ್ ಕಿಟ್. ಸೊ ಡರ್ಮ್ ಡಾಕ್ ಅವರ ಪ್ರಾಡಕ್ಟ್ ಬಗ್ಗೆ ನಾನು ತುಂಬಾನೇ ಕೇಳಿದೆ, ಬಟ್ ನಾನು ಯಾವಾಗ್ಲೂ ಯೂಸ್ ಮಾಡ್ಲಿಲ್ಲ ಮೊದಲು. ಸೊ ಅದಕ್ಕೋಸ್ಕರ ತರಿಸಿದ್ದೇನೆ ಹೇಗಿದೆ ನೋಡುವ ಅಂತ. ಇದು ಹೇಗೆ ವರ್ಕ್ ಆಗುತ್ತೆ ಹೇಗಿದೆ ಅಂತ ನಾನು ನಿಮ್ಗೆ ಇದನ್ನ ಯೂಸ್ ಮಾಡಿನೇ ನಿಮ್ಗೆ ತಿಳಿಸ್ತೇನೆ. ಸೊ ಇದರ MRP ಬಂದು 170 rupees, ಬಟ್ ಇದಕ್ಕೂ ಕೂಡ ನನಗೆ 30% ಆಫ್ ಸಿಕ್ಕಿತ್ತು. ಸೊ 30% ಆಫ್ ಆಗಿ ನನಗೆ ಇದು 119 rupeesಗೆ ಸಿಕ್ಕಿತ್ತು. ಸೊ purple.com ಇದ್ದು ಕೊನೆಯ ಪ್ರಾಡಕ್ಟ್ ಬಂದು ಡರ್ಮ್ ಡಾಕ್ ಅವರದ್ದೇ ಆಂಟಿ ಅಕ್ನೆ ಫೇಸ್ ಸಿರಮ್. ಇದು ಇದರ ಬಗ್ಗೆ ಅಂತೂ ನಾನು ತುಂಬಾನೇ ರಿವ್ಯೂಸ್ ನೋಡಿದ್ದೇನೆ. ಪ್ರತಿಯೊಬ್ರು ಬರ್ತಿದ್ದಾರೆ ನನ್ನದು ಪಿಂಪಲ್ಸ್ ಕಡಿಮೆ ಆಗಿದೆ, ಅಕ್ನೆ ಪ್ರಾಬ್ಲಮ್ಸ್ ಕಡಿಮೆ ಆಗಿದೆ, ಡಾರ್ಕ್ ಸ್ಪಾಟ್ಸ್ ಎಲ್ಲ ಇದ್ದು ತುಂಬಾನೇ ಕ್ಲಿಯರ್ ಆಗಿದೆ ಈಗ ಫೇಸ್ ಅಂತ. ಸೊ ನನಗೂ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಎಣಿಸಿತು. ನಾನು ಯಾವಾಗ್ಲೂ ಈ ತರ ಸ್ಯಾಲಿಸಿಲಿಕ್ ಆಸಿಡ್ ಇರುವ ಫೇಸ್ ಸಿರಮ್ ಅನ್ನ ಟ್ರೈ ಮಾಡಿರ್ಲಿಲ್ಲ, ಬಟ್ ಈ ಸಲ ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತೇನೆ. ನನಗೆ ಅಲ್ಲಲ್ಲಿ ಒಂದೆರಡು ಕಡೆ ಪಿಂಪಲ್ಸ್ ಇದೆ, ಸೊ ನಾನು ಟ್ರೈ ಮಾಡಿ ನೋಡ್ತೇನೆ. ಚೆನ್ನಾಗಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಇದರ ರಿವ್ಯೂ ಅನ್ನ ಕೊಡ್ತೇನೆ ನಾನು. ಇದರ ಕ್ವಾಂಟಿಟಿ ಬಂದು 10 ml ಇದೆ ಇದು. ಹಾಗೆ ಇದರ MRP ಬಂದು 199 rupees. ಸೊ ಇದಕ್ಕೂ ನನಗೆ 30% ಆಫ್ ಸಿಕ್ಕಿ 139 rupeesಗೆ ಸಿಕ್ಕಿದ್ದು. ಸೊ ಫ್ರೆಂಡ್ಸ್, ಇನ್ನೊಂದೇನಪ್ಪಾ ಅಂದ್ರೆ ನಾವು ಯಾವುದೇ ಪ್ರಾಡಕ್ಟ್ ಇರ್ಲಿ, ಯಾವುದೇ ಸ್ಕಿನ್ ಕೇರ್ ಇರ್ಲಿ ಅಥವಾ ಮೇಕಪ್ ಪ್ರಾಡಕ್ಟ್ ಇರ್ಲಿ, ಮೊದಲಿಗೆ ನೀವು ಪ್ಯಾಚ್ ಟೆಸ್ಟ್ ಅನ್ನ ಖಂಡಿತವಾಗ್ಲೂ ಮಾಡಿ. ಯಾಕಂದ್ರೆ ಎಲ್ಲಾ ಪ್ರಾಡಕ್ಟ್ ಎಲ್ಲಾ ಸ್ಕಿನ್ ಟೈಪ್ ನವರಿಗೂ ಸೂಟ್ ಆಗೋದಿಲ್ಲ. ಇಲ್ಲಿ ಅಥವಾ ಇಲ್ಲಿ ನೆಕ್ ಮೇಲೆ ಏನಾದ್ರೂ ಸ್ವಲ್ಪ ಪ್ರಾಡಕ್ಟ್ ಅನ್ನ ಅಪ್ಲೈ ಮಾಡಿ ನೋಡಿ. ನಿಮ್ಗೆ ಯಾವುದೇ ಇರಿಟೇಷನ್ ಇಲ್ಲ ಅಥವಾ ನಿಮ್ಗೆ ಸ್ಕಿನ್ ಗೆ ಯಾವ್ದಾದ್ರು ಅಲರ್ಜಿ ಆಗ್ಲಿಲ್ಲ ಅಂದ್ರೆ ನೀವು ಖಂಡಿತವಾಗ್ಲೂ ಅದನ್ನ ಯೂಸ್ ಮಾಡಬಹುದು. ಸೊ purple.com ಅಲ್ಲಿ ರಿಟರ್ನ್ ಪಾಲಿಸಿ ಕೂಡ ಇದೆ. ನೀವು ಎಲ್ಲಿ ಒಂದು ಪ್ರಾಡಕ್ಟ್ ಅನ್ನ ಆಡ್ ಟು ಕಾರ್ಟ್ ಮಾಡ್ತೀರಾ ಅದರ ಕೆಳಗನೆ ಬರ್ದಿರ್ತಾರೆ ಇದಕ್ಕೆ ರಿಟರ್ನ್ ಪಾಲಿಸಿ ಇದೆಯಾ ಅಥವಾ ರಿಫಂಡ್ ಪಾಲಿಸಿ ಇದೆಯಾ ಅಂತ. ಸೊ ಅದನ್ನ ನೀವು ನೋಡ್ಕೊಂಡು ಪರ್ಚೇಸ್ ಮಾಡಿ. ಹಾಗೆ ನಿಮ್ದು ಎಲ್ಲ ಪರ್ಚೇಸ್ ಆದ ನಂತರ ನಿಮ್ದು ಟೋಟಲ್ ಪೇಮೆಂಟ್ ಅಂತ ಏನ್ ಬರುತ್ತೆ ಅದರ ಮೇಲ್ಗಡೆನೆ ಒಂದು ಕೂಪನ್ ಕೋಡ್ ಅಂತ ಇರುತ್ತೆ. ಸೊ ಆ ಕೂಪನ್ ಕೋಡ್ ಅಲ್ಲಿ ನಿಮ್ಗೆ ಪರ್ಚೇಸ್ ಮಾಡಿದ ಟೋಟಲ್ ಅಮೌಂಟ್ ಗೆ ಸೂಟ್ ಆಗುವಾಗಿ ಕೆಲವೊಂದು ಕೂಪನ್ ಕೋಡ್ಸ್ ಇರುತ್ತೆ. ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು 50 rupees, 80 rupees, 100 rupees ಈ ತರ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗ್ತದೆ. ಸೊ ನನ್ಗೂ ಕೂಡ ಈ ಎಲ್ಲಾ ಡಿಸ್ಕೌಂಟ್ ಬಿಟ್ಟು ಎಕ್ಸ್ಟ್ರಾ ನನ್ಗೆ 100 rupees ಆಫ್ ಅನ್ನು ಅವ್ರು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಅನ್ಬಾಕ್ಸಿಂಗ್ ಬಂದು ನೈಕಾ. ಇದು ಕೂಡ ಪ್ಯಾಕೇಜಿಂಗ್ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾನೇ ಒಂದು ಗಟ್ಟಿಯಾದ ಬಾಕ್ಸ್ ಅಲ್ಲಿ ಇದನ್ನ ನಿಮ್ಗೆ ಕೊಟ್ಟು ಕಳಿಸಿರ್ತಾರೆ. ನಾನು ಇದ್ರ ಮೊದಲು ಕೂಡ ನೈಕಾದಿಂದ ತುಂಬಾನೇ ನಾನು ಪರ್ಚೇಸ್ ಮಾಡಿದ್ದೇನೆ. ಸೊ ಇದ್ರಲ್ಲೂ ಕೂಡ ಅಷ್ಟೇ ನನಗೆ ಯಾವುದೇ ಪ್ರಾಡಕ್ಟ್ ಬುಕ್ ಮಾಡ್ಲಿಕ್ಕೆ ಇರ್ಬೋದು ಅಥವಾ ಪ್ರಾಡಕ್ಟ್ ನನಗೆ ರೀಚ್ ಆಗೋ ತನಕ ಯಾವುದೇ ಒಂದು ಇಶ್ಯೂ ಕೂಡ ಆಗ್ಲಿಲ್ಲ. ಇವರ ಪ್ಯಾಕೇಜಿಂಗ್ ನೋಡಿ ಈ ತರ ಬರುತ್ತೆ. ಸೊ ಇದರಿಂದ ನಾನೊಂದು 4 ಪ್ರಾಡಕ್ಟ್ ಅನ್ನು ತರಿಸಿದ್ದೇನೆ. ಸೊ ಮೊದಲನೇ ಪ್ರಾಡಕ್ಟ್ ಬಂದು VLCC ಅವರದ್ದು ಪಪಾಯ ಫ್ರೂಟ್ ಫೇಶಿಯಲ್ ಕಿಟ್. ಪಪಾಯ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಮೇಲೆ ಒಂದು ಒಳ್ಳೆ ಗ್ಲೋ ಬರುತ್ತೆ. ಸೊ ನಾನು ಇದರ ಮೊದಲು ಕೂಡ ಯೂಸ್ ಮಾಡಿದ್ದೇನೆ. ಇದನ್ನ ಜಸ್ಟ್ ನಾನು ರಿವ್ಯೂ ಪರ್ಪಸ್ಗೋಸ್ಕರ ತರಿಸಿದ್ದೇನೆ. ಸೊ ಇದರ ಕ್ವಾಂಟಿಟಿ 60 ಗ್ರಾಮ್ ಇದೆ. ಹಾಗೆ ಇದರ MRP ಬಂದು 257 rupees. ಸೊ ಇದರಲ್ಲಿ ಕೂಡ ನನಗೆ ಡಿಸ್ಕೌಂಟ್ ಆಗಿ 193 rupeesಗೆ ಸಿಕ್ಕಿದೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಫೇಸ್ ಪ್ಯಾಕ್ ಬ್ರಷ್. ಇದು ಬ್ರಾನ್ಸನ್ ಪ್ರೊಫೆಷನಲ್ ಬ್ರಾಂಡ್ ಇದು. ಸೊ ನಾವು ಫೇಸ್ ಪ್ಯಾಕ್ ಎಲ್ಲ ಏನಾದ್ರೂ ಅಪ್ಲೈ ಮಾಡುವಾಗ ಕೈಯಲ್ಲಿ ಹಚ್ಚೋದಕ್ಕಿಂತ ಇದ್ರಲ್ಲಿ ಹಚ್ಚಿದ್ರೆ ತುಂಬಾ ಹೈಜೆನಿಕ್ ಆಗಿರುತ್ತೆ ಅಂತ ನನ್ಗೆ ಅನಿಸ್ತು. ಸೊ ಅದಕ್ಕೋಸ್ಕರ ತರಿಸಿದೆ. ಇದರ MRP ಬಂದು 140 rupees, ಬಟ್ ಇದಕ್ಕೂ ಕೂಡ ಡಿಸ್ಕೌಂಟ್ ಆಗಿ ನನಗೆ 115 rupeesಗೆ ಸಿಕ್ಕಿದ್ದು. ಸೊ ನೆಕ್ಸ್ಟ್ ಬಂದು ಬ್ಲಾಕ್ ಹೆಡ್ ರಿಮೂವರ್.
ಸೊ ಇದನ್ನ ನೀವು ಫೇಶಿಯಲ್ ಮಾಡುವಾಗ ಅಥವಾ ಸ್ಕ್ರಬ್ ಮಾಡಿದ ನಂತರ ಬ್ಲಾಕ್ ಹೆಡ್ ವೈಟ್ ಹೆಡ್ಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು. ಸೊ ಇದು ಕೂಡ ಬ್ರಾನ್ಸನ್ ಪ್ರೊಫೆಷನಲ್ ಬ್ರ್ಯಾಂಡ್ ಇದು. ಇದರ MRP ಬಂದು 100 ರುಪೀಸ್, ಬಟ್ ಇದು ಕೂಡ ನಂಗೆ ಡಿಸ್ಕೌಂಟ್ ಆಗಿ 70 ರುಪೀಸ್ಗೆ ಸಿಕ್ಕಿದ್ದು. ಸೊ ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಹಾಗೆ ಕೊನೆ ಪ್ರಾಡಕ್ಟ್ ಬಂದು ನೈಕಾ ಬ್ರ್ಯಾಂಡ್ ಇದು ಲಿಪ್ಸ್ಟಿಕ್. ಸೊ ಇದು ನನ್ನ ಮೋಸ್ಟ್ ಫೇವರೆಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಕಲರ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೇನೆ. ತುಂಬಾನೇ ಒಂದು ಪಿಂಕಿಶ್ ಕಲರ್ ಅಲ್ಲಿ ಬರುತ್ತೆ. ಸೊ ಹಾಗೆ ಫ್ರೇಗ್ರೆನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಇದರ ಶೇಡ್ ಡೇ ಡ್ರೀಮಿಂಗ್ ಅಂತ. ನಿಮ್ಗೆ ಯಾರಿಗಾದ್ರೂ ತರಿಸ್ಲಿಕ್ಕಿದ್ರೆ ನೀವು ಕೂಡ ಚೆಕ್ ಮಾಡಬಹುದು. ತುಂಬಾನೇ ಒಂಥರ ಲೈಟ್ ಪಿಂಕ್ ಶೇಡ್ ಅಲ್ಲಿ ಇದೆ. ಹಾಗೆ ಇದು ಒಂಥರ ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಇದೆ. ನಿಮ್ಮ ಲಿಪ್ಸ್ ಮೇಲೆ ಚೆನ್ನಾಗಿ ಈವನ್ ಆಗಿ ಅಪ್ಲೈ ಆಗುತ್ತೆ. ಸೊ ಫ್ರೆಂಡ್ಸ್, ನಾನು purple.com ಹಾಗೆ ನೈಕಾದಿಂದ ಇಷ್ಟು ಪ್ರಾಡಕ್ಟ್ ಅನ್ನ ತರಿಸಿದ್ದೇನೆ. ಸೊ ಇದರಲ್ಲಿ ಕೆಲವೊಂದು ಪ್ರಾಡಕ್ಟ್ ನಾನು ನನ್ನ ಪರ್ಸನಲ್ ಯೂಸಿಗೋಸ್ಕರ ತರಿಸಿದ್ದು, ಹಾಗೆ ಇನ್ನು ಕೆಲವು ಪ್ರಾಡಕ್ಟ್ ನಾನು ರಿವ್ಯೂ ಕೊಡ್ಲಿಕ್ಕೆ ಅಂತಾನೆ ತರಿಸಿದ್ದು. ಸೊ ಅದು ನಮ್ಮ ಸ್ಕಿನ್ ಮೇಲೆ ಹೇಗೆ ವರ್ಕ್ ಆಗುತ್ತೆ, ಒಳ್ಳೆ ರಿಸಲ್ಟ್ ಕೊಡುತ್ತಾ ಇಲ್ವಾ ಅಂತ ನನ್ನ ಮುಂದಿನ ವ್ಲಾಗ್ ಗಳಲ್ಲಿ ನಾನು ನಿಮ್ಗೆ ತಿಳಿಸ್ತೇನೆ. ಹಾಗೆ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನಿನ್ ನಿಮ್ಗೆ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ತುಷಾರ್ ಬ್ಲಾಗ್ಸ್. ಬಾಯ್.